ನ್ಯೂಸ್ ಅಲ್ಲಲ್ಲ, ಇವತ್ತು ಪತ್ರಿಕೆಗಳಲ್ಲೆಲ್ಲ ಬಂದಿದೆ, ಎಲ್ಲ ಪತ್ರಿಕೆಯಲ್ಲಿ ಬಂದಿದೆ. ಅದು ಏನಾಗಿದೆ ಅಂತ ಹೇಳಿದರೆ, ಮೊನ್ನೆ ನಾವು ಒಂದು ಸಭೆಯನ್ನು ಕರೆದಿದ್ದೇವೆ. ನಮ್ಮ ಅಂದರೆ RSS ಮೂಲದ BJPಯ ಒಂದು ಉದ್ಯಮಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಳ್ತಾರೆ ಅಂತ ಹೇಳುವಾಗ ಆ ಬಗ್ಗೆ ನಾವು ನಮ್ಮ ಪಕ್ಷದವರ ಗಮನವನ್ನು ಸೆಳೆಯುವಂಥದ್ದು, KPCCಗೆ ಇದರ ಬಗ್ಗೆ ಮಾಹಿತಿಯನ್ನು ಕೊಡುವಂಥದ್ದು ನಮ್ಮ ಪಕ್ಷದವರ ನಮ್ಮ ಕರ್ತವ್ಯ ಅಂತ ಹೇಳುವ ದೃಷ್ಟಿಯಲ್ಲಿ ಸಭೆಯನ್ನು ಕರೆದಿದ್ದೇವೆ. ಈ ಸಭೆಯಲ್ಲಿ ವಿಸ್ತೃತವಾದ ಚರ್ಚೆಗಳಾಗಿದೆ. ಅಂದರೆ ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ಬರುವಂಥ ವ್ಯಕ್ತಿ ಯಾರೇ ಆಗಿದ್ದರೂ ಯಾವುದೇ ಕಂಡೀಷನ್ ಇಟ್ಟುಕೊಂಡು ಬರಬಾರ್ದು ಅಂತ ಹೇಳುವಂಥ ವಿಚಾರದ ಬಗ್ಗೆ ನಮ್ಮ ಕಾರ್ಯಕರ್ತರು ಗಮನ ಹರಿಸಿರುತ್ತಾರೆ. ಶಾಸಕ ಸ್ಥಾನವೇ ಕೊಡಬೇಕು, ಆ ರೀತಿಯ ಬೇಡಿಕೆಗಳನ್ನು ಇಟ್ಟು ಬರುವಂಥದ್ದು ಸರಿಯಲ್ಲ. ಇಲ್ಲಿ ಸುಮಾರು ಈಗಾಗಲೇ 13 ಜನ ಅರ್ಜಿ ಸಲ್ಲಿಸಿದ್ದೇವೆ. ಅದರಲ್ಲಿ ನಮ್ಮೊಳಗೆ ಯಾವುದೇ ಭಿನ್ನಾಭಿಪ್ರಾಯಗಳಿದ್ದರೂ ನಾವು ಪಕ್ಷದ ಅಭ್ಯರ್ಥಿ ಯಾರಾದರೂ ಒಗ್ಗಟ್ಟಿನಿಂದ ಕೆಲಸ ಮಾಡ್ತೇವೆ ಅಂತ ಹೇಳುವ ಮಾತುಗಳನ್ನು ಸಹ ಆ ಒಂದು ಸಭೆಯಲ್ಲಿ ಉಲ್ಲೇಖ ಮಾಡುವುದಲ್ಲದೆ, ನಾವು ಪಕ್ಷದ ಹಿತದೃಷ್ಟಿಯಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡ್ತೇವೆ ಮತ್ತು ಪಕ್ಷದ ನೀತಿ ಸಿದ್ಧಾಂತಗಳನ್ನು, ಧ್ಯೇಯ ಧೋರಣೆಗಳನ್ನು ತಿಳಿದವರು ಯಾರಾದರೂ ಪಕ್ಷಕ್ಕೆ ಬರುವುದಕ್ಕೆ ನಮ್ಮ ಅಭ್ಯಂತರಕ್ಕೆ ಬದಲಾಗಿ ಆದರೆ ಇಂಥದ್ದು ಕಂಡೀಷನ್ ಇಟ್ಟುಕೊಂಡು ಅನ್ಕಂಡೀಷನ್ ಆಗಿ ಬರ್ಬೋದು ಅಂತ ಹೇಳುವ ವಿಚಾರದ ಬಗ್ಗೆ ನಾವು ಮಾತಾಡಿದ್ದೆವು. ತಪ್ಪುವಂಥ ಪ್ರಶ್ನೆಗಳು ಇಲ್ಲ. ಆದರೆ ನನ್ನ ಬಗ್ಗೆ ಒಂದು ವೆಬ್ ನ್ಯೂಸಲ್ಲಿ ವಿಶೇಷವಾಗಿ ನಾನು DKC ಅವರಿಗೆ ದುಡ್ಡು ಕೊಟ್ಟು ಖರೀದಿಸಿರಬಹುದು, ಆದರೆ ನಾವು ಖರೀದಿಗೆ ಸಿಗೋರಲ್ಲ ಅಂತ ಹೇಳುವ ಸುಳ್ಳು ವರದಿಯನ್ನು ಪ್ರಕಟಿಸಲಾಗಿದೆ. ಅಂದರೆ ಅದರ ಜೊತೆಗೆ ಟಿಕೆಟನ್ನು ಮಾರ್ತಾರ ಅಂತ ಹೇಳುವ ವಿಚಾರವನ್ನು ನಾನು ಹೇಳಿದ ರೀತಿಯಲ್ಲಿ ಅದನ್ನು ಬಿಂಬಿಸುವಂಥ ಒಂದು ಪ್ರಯತ್ನ ಒಂದು ವೆಬ್ ನ್ಯೂಸಲ್ಲಿ ಬಂದದ್ದನ್ನು ನಾನು ಗಮನಿಸಿದ್ದೆ. ಇದರ ಪ್ರಕಾರ ಇದು 100ಕ್ಕೆ 100 ಸುಳ್ಳು. ನಾನು ನಮ್ಮ ನಾಯಕರಾದಂಥ DK ಶಿವಕುಮಾರ್ ಅವರು ನಮ್ಮ ನಾಯಕರು. ನನ್ನನ್ನು ಇವತ್ತು KPCCಯ ಪದಾಧಿಕಾರಿಗಳನ್ನಾಗಿ ಮಾಡಿದವರು ಸನ್ಮಾನ್ಯ DK ಶಿವಕುಮಾರ್ ಅವರು. ನನಗೂ ಅವರಿಗೂ ಅತ್ಯಂತ ಅನ್ಯೋನ್ಯವಾದ ಸಂಬಂಧಗಳಿದೆ, ಸ್ನೇಹಾಚಾರ ಇದೆ ಮತ್ತು ಅವರ ಮೇಲೆ ನನಗೆ ಅಪಾರವಾದ ನಂಬಿಕೆ ಇದೆ, ವಿಶ್ವಾಸ ಇದೆ. ಆಗಿರುವಾಗ ನಾನು ಅದು ಒಂದು ಚುನಾವಣೆಯ ಸಂದರ್ಭಗಳಲ್ಲಿ ನಮ್ಮ ರಾಜ್ಯ ನಾಯಕರ ಬಗ್ಗೆ ಹಾಗೆ ಮಾತಾಡುವಷ್ಟು ಸಣ್ಣ ವ್ಯಕ್ತಿ ನಾನು ಅಲ್ಲ. ಆಗಿರುವಾಗ ನಾನು ಯಾವುದೇ ಕಾರಣಕ್ಕೂ ನಮ್ಮ ರಾಜ್ಯಾಧ್ಯಕ್ಷರ ಬಗ್ಗೆ ಒಂದು ಶಬ್ದನೂ ತಪ್ಪಾಗಿ ಮಾತಾಡಲಿಲ್ಲ. ನಾನು ಅವರ ಬಗ್ಗೆ ಅಪಾರವಾದ ಗೌರವವನ್ನು ಹೊಂದಿದ್ದೇನೆ. ನಮ್ಮ ಸಭೆಯ ನಿರ್ಣಯ